ಪುರಸಭಾ ಮಾರುಕಟ್ಟೆ ಸಹಿತ ಪುರಸಭಾ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಚೀಲ ಬಳಕೆ ನಿಷೇಧದ ಬಗ್ಗೆ ಕಳೆದ 3-4 ವಾರಗಳಿಂದ ಮಾರ್ಕೆಟ್ನ ವ್ಯಾಪಾರಸ್ಥರಿಗೆ ಮತ್ತು ಜನರಿಗೆ ಪುರಸಭಾಧಿಕಾರಿಗಳು ಜಾಗೃತಿ ಮೂಡಿಸುತ್ತಾ ಬಂದಿದ್ದು ಆಗಸ್ಟ್ 15ರಿಂದ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ತಿಳಿಸಿದರು. ಶುಕ್ರವಾರದಂದು ಪರಿಸರ ಅಭಿಯಂತರೆ ಶಿಲ್ಪಾ ಎಸ್ ಹಾಗೂ ಸಿಬ್ಬಂದಿಗಳು ಪ್ಲಾಸ್ಟಿಕ್ ಚೀಲ ಬಳಕೆ ಮತ್ತು ಮಾರಾಟದ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಎಚ್ಚರಿಸಲು ತೆರಳಿದ್ದರು. ಬೆಳಗಿನ ಸಂದರ್ಭ ಪರಿಶೀಲನೆ ನಡೆಸಿದಾಗ ಹೆಚ್ಚಿನವರು ಬಟ್ಟೆ ಚೀಲ ಬಳಕೆ ಮಾಡುತ್ತಿರುವುದು ಕಂಡುಬಂದಿದೆ. ಆದರೆ ಮಧ್ಯಾಹ್ನದ ಸಂದರ್ಭ ಪರಿಶೀಲಿಸುವಾಗ ಕೆಲವರು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನ ಕೆಲವರು ಚೀಲಗಳನ್ನ ಬಳಸುತ್ತಿದ್ದುದು ಕಂಡುಬಂದಿದೆ. ಸಂಜೆ ವೇಳೆ ಮತ್ತೆ ಪುರಸಭಾ ಟೀಮ್ ಬಂದು ಪರಿಶೀಲನೆ ನಡೆಸುವಾಗ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಹಿಡಿದುಕೊಂಡಿದ್ದ ಬಳಕೆದಾರರಿಗೆ ಸಾಮಗ್ರಿ ತುಂಬಿಸಿಕೊಡುತ್ತಿದ್ದ ವ್ಯಾಪಾರಿಗಳಿಗೆ ಸಾಂಕೇತಿಕ ದಂಡ ವಿಧಿಸತೊಡಗಿದಾಗ ಪರಿಸ್ಥಿತಿ ಕೊಂಚ ಗರಂ ಆಗತೊಡಗಿದೆ. ಬೆಳಗ್ಗೆ ಕಾಗದದಲ್ಲಿ ಕಟ್ಟಿಕೊಡುತ್ತಿದ್ದ ವ್ಯಾಪಾರಿಗಳು ಹಗಲು ವ್ಯಾಪಾರ ಜೋರಾಗಿ ನಡೆಯುತ್ತಿದ್ದಂತೆ ಮತ್ತೆ ಪ್ಲಾಸ್ಟಿಕ್ ಚೀಲದಲ್ಲಿ ಸಾಮಗ್ರಿ ಕಟ್ಟಿಕೊಡತೊಡಗಿದ್ದನ್ನ ಶಿಲ್ಪಾ ಪ್ರಶ್ನಿಸಿ ದಂಡ ವಿಧಿಸಲು ಮುಂದಾಗಿದ್ದಾರೆ. ಆಗ ವ್ಯಾಪಾರಿ ಕೊಂಚ ಚರ್ಚೆಗಿಳಿದಂತೆ ಉಳಿದ ತರಕಾರಿ ವ್ಯಾಪಾರಿಗಳು ಅಲ್ಲಿ ಜಮಾಯಿಸಿ ವ್ಯಾಪಾರಿ ಪರ ಮಾತನಾಡತೊಡಗಿದರು. ಆಗ ಪ್ರತಿಕ್ರಿಯಿಸಿದ ಶಿಲ್ಪಾ, ಇದು ಕೌನ್ಸಿಲ್ ನಿರ್ಣಯ, ನಾವು ನಿರ್ಣಯವನ್ನ ಜಾರಿ ಮಾಡಲು ಬಂದವರಷ್ಟೇ ಎಂದು ಸ್ಪಷ್ಟಪಡಿಸಿದರು. ಮಹಿಳಾ ಮತ್ತು ಪುರುಷ ಪೊಲೀಸರಿದ್ದರೂ ಚರ್ಚೆ ವಾಕ್ಸಮರ ಜೋರಾಗಿ ನಡೆದು ಕೊನೆಗೆ ಸ್ವತಃ ಪಿಎಸ್ಐ ದೇಜಪ್ಪ ಅವರೇ ಸ್ಥಳಕ್ಕೆ ಬರಬೇಕಾಯಿತು. 50 ಮೈಕ್ರಾನ್ಗಿಂತ ಮೇಲ್ಪಟ್ಟ ಪ್ಲಾಸ್ಟಿಕ್ ಚೀಲ ಬಳಸಿ ಎಂದು ಸೂಚಿಸಿದ್ದೇವೆ. ಆದರೆ ವ್ಯಾಪಾರಿಗಳು 50 ಮೈಕ್ರಾನ್ ಮೇಲ್ಪಟ್ಟ ಪ್ಲಾಸ್ಟಿಕ್ ಚೀಲವನ್ನು ಬಳಸಲು ಕಷ್ಟ, ಗ್ರಾಹಕರು ಒಪ್ಪುತ್ತಿಲ್ಲ ಎಂದು ಶಿಲ್ಪಾ ತಿಳಿಸಿದರು. ನಿರ್ಣಯವನ್ನು ನಾವು ಮಾಡಿಕೊಂಡು 2 ವಾರದಿಂದ ಸಂತೆಯಲ್ಲಿ ಗ್ರಾಹಕರಿಗೂ ವರ್ತಕರಿಗೂ ಅರಿವು ಮೂಡಿಸ್ತಾ ಬಂದಿದ್ದೇವೆ. ಇವತ್ತು ಬೆಳಗ್ಗೆ ನಾವು 9 ಗಂಟೆಗೆ ನಮ್ಮೆಲ್ಲ ಅಧಿಕಾರಿಗಳ ತಂಡ ಅಲ್ಲಿ ಭೇಟಿ ನೀಡಿದಾಗ ಎಲ್ಲರ ಕೈಯಲ್ಲೂ ಪರ್ಯಾಯ ಚೀಲಗಳು, ಗ್ರಾಹಕರ ಕೈಯಲ್ಲೂ ಚೀಲಗಳು ಹಾಗೂ ವರ್ತಕರ ಕೈಯಲ್ಲೂ ಬೇರೆ ಚೀಲಗಳು ಕಂಡು ಬಂದವು. ನಾವೆಲ್ಲರೂ ಸಂತೋಷ ಪಡ್ಕೊಂಡು ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅಂತ ಖುಷಿಯಲ್ಲಿ ನಾವು ಹೋಗಿದ್ದೇವೆ. ಸಂಜೆ ಈಗ ಇನ್ನೊಂದು ರೌಂಡ್ ಬಂದು ನೋಡುವಾಗ ಕೆಲವರು ಗ್ರಾಹಕರ ಕೈಯಲ್ಲಿ ಕವರ್ಗಳು ಕಂಡು ಬಂದವು. ಗ್ರಾಹಕರಲ್ಲಿ ವಿಚಾರಿಸಿದಾಗ ಯಾವ ವರ್ತಕರು ಅದನ್ನ ಮಾರ್ತಾ ಇದ್ದಾರೆ ಅಂತ ಅವ್ರು ಹೇಳಿದಾಗ ನಾವು ಆ ವರ್ತಕರಲ್ಲಿ ಪೆನಾಲ್ಟಿ ಹಾಕ್ಲಿಕ್ಕೆ ಹೋದಾಗ ಎಲ್ಲಾ ವರ್ತಕರು ಒಟ್ಟು ಸೇರಿ ಮೀನಿನ ಮಾರ್ಕೆಟ್ ಅಲ್ಲಿ ನೀವು ಪ್ಲಾಸ್ಟಿಕ್ ಕೊಡೋದನ್ನ ಫಸ್ಟ್ ಬಂದ್ ಮಾಡಿ, ಅದು ಮಾಡಲ್ವರೆಗೆ ನಾವು ಬಂದ್ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ. 10 ರೂಪಾಯಿ ಐಟಮ್ ಅನ್ನು 10 ರೂಪಾಯಿ ಕವರ್ ಅಲ್ಲಿ ಮಾರ್ಲಿಕ್ಕೆ ನಮಗೆ ಕೇಳ್ತಾ ಇದ್ದಾರೆ. ಅದಕ್ಕಿಂತ ಕವರ್ ಕೇಳ್ತಾರೆ ಗ್ರಾಹಕರು. ಸೊ ಗ್ರಾಹಕರ ಕೈಯಲ್ಲಿ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ.